ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಕ್ಲಿನ ಮಾತ ಮೂಕೆಡದಕ್ಕೊಂದು ಪಸಕುರಲ್ದ ಇನ್ನಿತ ಸುದ್ದಿಗೊಂಚಲು ಶುರುವಂತೊಂದಿಲ್ಲ. ಸುದ್ದಿಲದ ವಿವರ: 300 ಗ್ರಾಮ ಪಂಚಾಯತ್ 2023-26 ಸಾಲದ 2ನೇ ಹಂತದ ಗ್ರಾಮ ಸಭೆ 300 ಸುಭಾಷ್ ನಗರದ ಸಮುದಾಯ ಭವನಡು ಅಂಗಾರೆ நடந்தது. 300 ಗ್ರಾಮ ಪಂಚಾಯತ್ 2023-24 ಸಾಲದ 2ನೇ ಹಂತದ ಗ್ರಾಮ ಸಭೆನು 300 ಸುಭಾಷ್ ನಗರದ ಸಮುದಾಯ ಭವನಡು ಅಂಗಾರ ನಡಪಾಯರು. 300 ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿಶಾಲಾಕ್ಷಿ ಗ್ರಾಮ ಸಭೆತ ಗುರ್ಕಾರ್ನ ವಹಿಸುತ್ತಿದ್ದರು. ಶಿಕ್ಷಣ ಇಲಾಖೆ ಸಿಆರ್ಪಿ ರೆಹನಾ ಬಾನು ನೋಡಲ್ ಅಧಿಕಾರಿಯಾದ ಗ್ರಾಮ ಸಭೆ ನಡಪಾತ್ ಕೊರಿಯರು. 300 ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮಹಾಬಲ್ ಟಿ ಬೆಲಿಮಾರ್, ಸದಸ್ಯರು ವಿಲ್ಫ್ರೆಡ್ ಡಿಸೋಜಾ, ಹಸನಬ್ಬ, ನವೀನ್ ಡಿಸೋಜಾ, ಪುಷ್ಪಲತಾ ಅಂಚನ್, ಕಿರಣ್ ಶೆಟ್ಟಿ, ಕಿಶೋರ್, ಬಾಬು ಶೆಟ್ಟಿ, ಸುರೇಖಾ, ಚಂದ್ರಕಲಾ, ರಾಜೇಶ್ವರಿ, ಜಮೀಲಾ, ವನಿತಾ ಯು ಶೆಟ್ಟಿ, ಕವಿತಾ, ಪುಷ್ಪ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವೀಂದ್ರ ರಾಜೀವ ನಾಯಕ್, ಕಾರ್ಯದರ್ಶಿ ಶಾಂತಿ, ದ್ವಿತೀಯ ದರ್ಜೆದ ಲೆಕ್ಕ ಸಹಾಯಕಿ ರಾಧಾ, ನೆವಿಲ್ ಡಿಸೋಜಾ, ಶಾಂತಾ, ಕಮಲಾಕ್ಷ, ಸುಜಾತ, ಧನ್ರಾಜ್, ರೇಷ್ಮಾ, ಸಾವಿತ್ರಿ, ಜಯಂತಿ, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಸಭೆಟು ಪಾಲ್ಪಡೆದಿದ್ದರು. ಮದನಿ ನಗರದಲ್ಲಿರುವುದು ಖಾಸಗಿ, ಅದು ಚರ್ಚಲ್ಲಿ ಇರೋದು ಕೂಡ ಖಾಸಗಿ, ನಮ್ದು ಕೂಡ ಇರೋದು ಸಾರ್ವಜನಿಕ ಸ್ಥಳದಲ್ಲಿ. ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅವರು ಕೇಳಿದ್ದು ಸಾರ್ವಜನಿಕವಾಗಿ ಸ್ಮಶಾನ ಬೇಕು ಅಂತ, ಅದನ್ನು ವ್ಯವಸ್ಥೆ ಮಾಡಬೇಕಲ್ಲ. ನಾವಲ್ಲ, ಜಿಲ್ಲಾಧಿಕಾರಿ ಮಾಡೋದು, ನಾವಲ್ಲ. ಅವ್ರು ಕೇಳಿದ್ದು ಅಲ್ಲಿ ಇಲ್ಲಿ ಅಂತಲ್ಲ, ಸಾರ್ವಜನಿಕ ಸ್ಮಶಾನ ಬೇಕು ಅಂತ ಕೇಳಿದ್ದು ಅಷ್ಟೇ. ಮದನಿ ನಗರದಲ್ಲಿ ಖಾಸಗಿ ಅಲ್ಲ ಸರ್, ಖಾಸಗಿ ಜಾಗ ಅಲ್ವಾ ಅದು. ಮೆಸ್ಕಾಂ ಇಲಾಖೆದ ಸಹಾಯಕ ಕಾರ್ಯಪಾಲ ಇಂಜಿನಿಯರ್ ದಯಾನಂದ್, ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಲಾಯ್ಡ್ ವಿಲ್ಸನ್ ರಾಡ್ರಿಗಸ್, ಅರಣ್ಯ ಇಲಾಖೆದ ಮಹಾಬಲ್, ಅರಣ್ಯ ಇಲಾಖೆದ ಗಸ್ತು ಪಾಲಕಿ ಸೌಮ್ಯ, ಅಂಬ್ಲಮಗರು ಏರಿಯಾರ್ ಪದವು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ವರ್ಷಾ ಎಸ್ವಿ, ಶ್ರೀಮತಿ ಜಯಂತಿ, ಮಹಿಳಾ ಬೊಕ್ಕ ಶಿಶು ಅಭಿವೃದ್ಧಿ ಇಲಾಖೆದ ಸೀತಾ, ಸಮಾಜ ಕಲ್ಯಾಣ ಇಲಾಖೆದ ಸಹಾಯಕ ನಿರ್ದೇಶಕರು ಬಾಲಸುಬ್ರಹ್ಮಣ್ಯ, ಅಂಚೆ ಇಲಾಖೆದಗಳು ತಂಕ್ಲಿನ ಇಲಾಖೆಲದ ಮಾಹಿತಿ ಕುರಿಯರು. ಯಾಕೆಂದ್ರೆ ಅವರವರ ಮನೆಯಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಬೇಕು. ಡೆಂಗ್ಯೂ ಬರುವ ಸೊಳ್ಳೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅಲ್ಲ? ಯಾರಿಗೆ ಗೊತ್ತಿಲ್ಲ? ಸೊಳ್ಳೆ ಹೆಸರು ಗೊತ್ತಾ? ಈಡಿಸ್. ಈಡಿಸ್ ಎಲ್ಲಿ ಬರ್ತದೆ? ಕೊಳಚೆ ನೀರಲ್ಲಿ ಬರ್ತದ, ಚೆನ್ನಾಗಿರೋ ನೀರಲ್ಲಿ ಬರ್ತದ? ಶುದ್ಧ ನೀರಿನಲ್ಲಿ ಬರ್ತದೆ. ಶುದ್ಧ ನೀರು ನಾವು ಎಲ್ಲಿ ಕಲೆಕ್ಟ್ ಮಾಡ್ತೇವೆ? ಮನೆಯಲ್ಲಿ ಟ್ಯಾಂಕ್ ಇರ್ತದೆ, ಕ್ಲೋಸ್ ಮಾಡಿರಲ್ಲ, ಓಪನ್ ಇಟ್ಟಿರ್ತಾರೆ. ಅದು ನಮ್ಮ ಮನೆ ಇರ್ಬೋದು, ನಮಗೆ ನಮ್ಮ ಮನೆಯಲ್ಲಿ ಎಲ್ಲ ಕ್ಲೋಸ್ ಆಗಿದೆ ಅಂತ ತಲೆಯಲ್ಲಿ ಕೂತಿರ್ತದೆ. ಆದರೆ ನಾವು ಹೋಗಿ ನೋಡಿದಾಗಲೇ ಗೊತ್ತಾಗೋದು ನೀರಿದೆ, ಅದ್ರ ಒಳಗಡೆ ಚಿಕ್ಕ ಚಿಕ್ಕ ಹುಳ ಇರ್ತದೆ. ಅದು ತೋರಿಸಿದಾಗ ಅವ್ರಿಗೆ ಅರ್ಥ ಆಗ್ತದೆ, ಓ ಹೌದು ಇದು ಲಾರ್ವಾ ಅಂತ. ಹಾಗೆ ನಿಮಗೆ ಗೊತ್ತಿಲ್ಲದಂತೆಯೇ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ. ಇದು ಸಾರ್ವಜನಿಕರಲ್ಲಿ ನನ್ನ ಕಡೆಯಿಂದ ವಿನಂತಿ, ನಮ್ಮ ಇಲಾಖೆ ಕಡೆಯಿಂದ, ಜೊತೆಗೆ ಎಲ್ಲ ಸದಸ್ಯರು ಮತ್ತು ಅಧಿಕಾರಿಗಳು ಇದರಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಹರಿಸಬೇಕಾಗ್ತದೆ. ಶ್ಲೋಕದ ಅಡಿಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ವಿದ್ಯುತ್ ತಂತಿಯಲ್ಲಿ ಪ್ರವಹಿಸುತ್ತಿದ್ದು ಇದು ಕಣ್ಣಿಗೆ ಕಾಣುವಂತಹ ವಸ್ತು ಆಗಿರುವುದಿಲ್ಲ. ಹಾಗಾಗಿ ತಾವು ನೋಡಿರುವ ರಸ್ತೆಯ ಇಕ್ಕೆಲಗಳಲ್ಲಿ ವಿದ್ಯುತ್ ಕಂಬಗಳು, ವಿದ್ಯುತ್ ತಂತಿಗಳು, ಮನೆಗಳೇ ಬರುವಂತಹ ವಿದ್ಯುತ್ ವೈರ್ಗಳು ಇರುತ್ತವೆ. ಇವೆಲ್ಲವೂ ವಿದ್ಯುತ್ ಇರುವಾಗ ತುಂಬ ಡೇಂಜರ್ ಆಗಿರುವಂತಹ ಅಂಶ. ಈ ಒಂದು ಪ್ಯಾಂಪ್ಲೆಟ್ಸನ್ನು ನಾವೆಲ್ಲರಿಗೂ ಹಂಚುತ್ತಾ ಇದ್ದೇವೆ. ಇದರಲ್ಲಿ ಕೆಲವೊಂದು ಅಂಶಗಳನ್ನು ತಾವು ತಮ್ಮ ಮಕ್ಕಳಿಗೆ ವಿಚಾರಗಳನ್ನು ತಿಳಿಸಬೇಕು. ಸ್ಕೂಲಿಗೆ ಹೋಗುವಾಗ ಅಥವಾ ಬರುವಾಗ ಯಾವುದೇ ತಂತಿ ಕಟ್ಟಾದಲ್ಲಿ ಅದನ್ನು ಮುಟ್ಟಬಾರ್ದು ಬರಿಗೈಯಿಂದ. ಅದನ್ನು 1912 ಎಂಬ ಸಹಾಯವಾಣಿ ಇದೆ ಮೆಸ್ಕಾಂ ಇಲಾಖೆಗೆ ತಿಳಿಸಬೇಕು ಅಂತ ಕಳಕಳಿಯಿಂದ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮತ್ತು ಒದ್ದೆ ಕೈಗಳಿಂದ ಬಟನ್ಗಳನ್ನು ಮಕ್ಕಳು ಮುಟ್ಟುವಂಥದ್ದಾಗಲಿ, ಸಾಮಾನ್ಯವಾಗಿ ಈಗ ಪಂಚಾಯತಿಂದ
ದಾರಿದೀಪಗಳನ್ನು ಅಳವಡಿಸ್ತಾರೆ, ಸಿಂಗಲ್ ಸ್ವಿಚ್ಗಳನ್ನು ಹಾಕಿರ್ತಾರೆ. ಕೆಲವೊಂದು ಸ್ಕೂಲ್ ಹತ್ತಿರ ಇರುವ ಸ್ವಿಚ್ಗಳನ್ನು ಮಕ್ಕಳು ಆನ್ ಮಾಡೋದು ನಮ್ಮೊಂದಿಗೆ ಗಮನಕ್ಕೆ ಬಂದಿದೆ. ಅಂಥ ಇದಕ್ಕೆ ಯಾವುದೇ ಆಸ್ಪದಗಳನ್ನು ಕೊಡಬಾರ್ದು ಅಂತ ನಾನು ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಮಕ್ಕಳಲ್ಲಿ ಯಾವುದೇ ಸ್ವಿಚ್ ಆನ್ ಮಾಡಲಿಕ್ಕೆ ಸ್ಟ್ರೀಟ್ ಲೈಟ್ ಇದ್ದು ಹೇಳಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಬೇರೆಯವರಿಗೂ ಮನವರಿಕೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆದರೂ ಕೂಡ ನಿಮ್ಮಲ್ಲಿ ಹುಲಿಯುಗುರು ಅಥವಾ ಚರ್ಮ, ಆನೆದಂತ, ಹಳೆ ಕಾಲದ ಜಿಂಕೆ ಕೊಂಬು ಇಂಥದ್ದೇ ವನ್ಯಪ್ರಾಣಿಗಳಿಗೆ ಸಂಬಂಧಪಟ್ಟ ಯಾವುದೇ ಅಂಗಾಂಗಗಳು ನಿಮ್ಮ ಹತ್ರ ಇದ್ದರೆ ಇದನ್ನು ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಅರ್ಪಿಸುವಂಥ ಸರೆಂಡರ್ ಮಾಡೋಕ್ಕೆ ಒಂದು ಅವಕಾಶವನ್ನು ಸರ್ಕಾರ ನೀಡಿದೆ. 16 ಜನವರಿ 2024ಕ್ಕೆ ಒಂದು ಆದೇಶವನ್ನು ಸರ್ಕಾರ ನೀಡಿದೆ. ಆದರೆ ಇನ್ನೂ 2 ತಿಂಗಳ ಕಾಲ ಅವಕಾಶ ಕೊಟ್ಟಿದೆ. ಇನ್ನು 70 ದಿನಗಳ ಕಾಲ ಇನ್ನೂ ಅವಕಾಶ ಇದೆ. ಯಾರ ಹತ್ರ ಆದರೂ ಇದ್ದರೆ ಅದನ್ನು ಇಲಾಖೆಗೆ ಯಾವುದೇ ಮುಜುಗರ ಇಲ್ಲದೆ, ಭಯ ಇಲ್ಲದೆ ತಂದು ಕೊಡ್ಬೋದು. ಯಾವುದೇ ಮೊಕದ್ದಮೆ ಆಗಲಿ, ಯಾವುದೇ ವಿಚಾರಣೆ ಆಗಲಿ ನಡೆದಿಲ್ಲ. ಅದಕ್ಕೊಂದು ಫಾರ್ಮ್ ನಂಬರ್ 1 ಅಂತ ಇದೆ, ಅದು ಆಫೀಸಲ್ಲಿ ಕೊಡ್ತಾರೆ. ಅದನ್ನು ಫಿಲಪ್ ಮಾಡಿ ನೀವು ಅದನ್ನು ಸರ್ಕಾರಕ್ಕೆ ಹಿಂದಿರುಗಿಸಿಕೊಡ್ಬೋದು. 300 ಪಂಚಾಯತ್ದ ದ್ವಿತೀಯ ದರ್ಜದ ಲೆಕ್ಕ ಸಹಾಯಕಿ ರಾಧಾ ಸಭೆ ನಿಂತ್ಕೊಂಡು ವರದಿ ವಾಚಿಸಾದು ಸಭೆ ಸ್ಥಾರಿಕೆ ಮಾಡ್ತಾರೆ. ಗುಮಾಸ್ತರು ನೆವಿಲ್ ಡಿಸೋಜಾ ಜಮಾ ಖರ್ಚದ ವರದಿನ ವಾಚಿಸಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಮಹಿಳಾ ಮಂಡಲದ ಒಕ್ಕೂಟ ಉಳ್ಳಾಲ ತಾಲೂಕು ಘಟಕದ ಉದಿಪನ ಪಕ್ಕ ಪದಗ್ರಹಣ ಲೇಸು ಫೆಬ್ರವರಿ 1 ತಾರೀಕು ಗುರುವಾರ ಕೊಲ್ಯ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನಡು ಕಾಂಡ 9 ಗಂಟೆಗೆ ನಡಪೆರುವುದು ಬಂಡದು ಜಿಲ್ಲಾ ಮಹಿಳಾ ಮಂಡಲದ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಶ್ರೀಮತಿ ಚಂಚಲ ತೇಜೋಮಯ ತೆರಿಪಾದರು. ಸುದ್ದಿಗೋಷ್ಠಿಡು ತೆರಿಪಾಯಿನ ಜಿಲ್ಲಾ ಮಹಿಳಾ ಮಂಡಲಿಲದ ಒಕ್ಕೂಟದ ಜಿಲ್ಲಾಧ್ಯಕ್ಷರು ಚಂಚಲ ತೇಜೋಮಯ ಮಹಿಳಾ ಸಶಕ್ತೀಕರಣ ಪುನಶ್ಚೇತನ ಪೊಂಜೋಲಿನ ಬೊಕ್ಕ ಜೋಕ್ಲೆನ ಶ್ರೇಯೋಭಿವೃದ್ಧಿಗೆ ಪೆಂಪುನ ಉದ್ದೇಶದ ಒಕ್ಕೂಟನು ಸುರುಮಲ್ಪೆರುವುಲ್ಲ ಮುಲ್ಕಿ ಮೂಡಬಿದಿರೆ ಕಡಬ ತಾಲೂಕುಡು ಮಹಿಳಾ ಮಂಡಲಿಲದ ಒಕ್ಕೂಟನು ಸುರುಮಲ್ತದಿತ್ತದು. ಇತ್ತೆ ಉಲ್ಲಾಲ ತಾಲೂಕುಡು ಹೊಸ ಒಕ್ಕೂಟ ಶುರು ಆವೊಂದುಂಡು. ತಾಲೂಕುಡು 50 ಜಾಸ್ತಿ ಮಹಿಳಾ ಸಂಘಟನೆಲು ಒಟ್ಟು ಸೇರ್ದಿತ್ತದು. ಪೊಂಜೋಲಿನ ಅಭಿವೃದ್ಧಿಗೆ ಬೆನಿಯರು ಉಂಡು. ಹೊಸ ಒಕ್ಕೂಟನು ವಿಧಾನಸಭಾ ಅಧ್ಯಕ್ಷರು UT ಖಾದರ್ ಉದಿಪನ ಮಲ್ಪೆರ ಉಲ್ಲೇರು ಪಂಡದ ತೆರಿಪಾಯರು. ಒಕ್ಕೂಟದ ಪದಗ್ರಹಣವನ್ನು ಹಾಗೂ ಉದ್ಘಾಟನೆಯನ್ನು ಇದೇ ಫೆಬ್ರವರಿ 1ನೇ ತಾರೀಕಿಗೆ ನಾವಿಲ್ಲಿ ನಡೆಸಲಿಕ್ಕಿದ್ದೇವೆ. ಉಳ್ಳಾಲ ತಾಲೂಕಿನಲ್ಲಿ 18 ಗ್ರಾಮ ಪಂಚಾಯತ್ಗಳು, 1 ಪುರಸಭೆ, 1 ಪಟ್ಟಣ ಪಂಚಾಯತ್, 1 ನಗರಸಭೆ ವ್ಯಾಪ್ತಿಗೆ ಸೇರಿದ ಎಲ್ಲ ಉಳ್ಳಾಲ ತಾಲೂಕು ಮಹಿಳಾ ಮಂಡಳಗಳನ್ನು ಒಟ್ಟು ಸೇರಿಸಿ ಗ್ರಾಮದ ಮಹಿಳೆಯರನ್ನು ಒಟ್ಟು ಸೇರಿಸಿಕೊಂಡು ಈ ಒಂದು ಮಹಿಳಾ ಒಕ್ಕೂಟವನ್ನು ನಾವಿಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಈ ಮೊದಲು ಈ ಒಕ್ಕೂಟ, ಈ ಮಹಿಳಾ ಮಂಡಳಗಳು ಮಂಗಳೂರು ತಾಲೂಕು ಒಕ್ಕೂಟಕ್ಕೆ ಸೇರ್ಪಡೆಯಿತ್ತು. ಈಗ ಸುಮಾರು ಒಂದು 50ಕ್ಕೂ ಮಿಕ್ಕಿದ ಮಹಿಳಾ ಮಂಡಳಗಳು ಇಲ್ಲಿವೆ. ಮಹಿಳೆಯರನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕು, ಮಹಿಳಾ ಸಬಲೀಕರಣದತ್ತ ಒತ್ತು ನೀಡಬೇಕು, ಮಹಿಳೆ ಮತ್ತು ಮಕ್ಕಳಿಗೆ ಅವರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುವಂಥ ಸಂಸ್ಥೆ ಇದಾಗಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ನಾವು ಈ ಮಹಿಳಾ ಒಕ್ಕೂಟದ ಸ್ಥಾಪನೆಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ UT ಖಾದರ್ ಅವರು ನಡೆಸಲಿಕ್ಕಿದ್ದಾರೆ. ಸ್ವಾಗತ ಮತ್ತು ಪ್ರಸ್ತಾವನೆಯನ್ನು ಶ್ರೀಮತಿ ದೇವಕಿ R. ಉಳ್ಳಾಲ್ ಅವರು ಮುಂದಿನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಬಾಲಕೃಷ್ಣ, ಶ್ರೀಮತಿ ವಾಣಿ ಆಳ್ವಾ, ಶ್ರೀಯುತ ಜಬ್ಬಾರ್, ಶ್ರೀಯುತ ಸುರೇಶ್ ಭಟ್ನಾಕರ್, ಶ್ರೀಯುತ ಮತ್ತಡಿ, ಶ್ರೀಮತಿ ಕಸ್ತೂರಿ ಪಂಜಾ, ಶ್ರೀಯುತ ಮೊಹಮ್ಮದ್ ಅಸೀಫ್ ಇಬ್ರಾಹಿಂ, ಶ್ರೀಯುತ AJ ಶೇಖರ್ ಉದ್ಯಮಿ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಒಕ್ಕೂಟ ಸ್ಥಾಪನೆ ಆಗ ನಮಗೆ ಬೇಕಾಗಿರೋದು ಏನು ಅಂದರೆ ನಿಮ್ಮಗಳ ಪ್ರೋತ್ಸಾಹ ಮತ್ತು ಸಹಕಾರ. ಯಾಕಂದರೆ ಈ ಒಕ್ಕೂಟ ಉದ್ಘಾಟನೆ ಆಗಬೇಕು, ಅದು ಎಲ್ಲರಿಗ ಹೋಗಬೇಕು ಅಂತಾದರೆ ಪತ್ರಿಕಾ ಮಾಧ್ಯಮದ ಮೂಲಕ ಮಾತ್ರ ಸಾಧ್ಯ. ಹಾಗಾಗಿ
ನಿಮಗೆಲ್ಲರಿಗೂ ನೀವೆಲ್ಲರೂ ಆ ದಿವಸ ಬಂದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆಲ್ಲರಿಗೂ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಹೇಳಿ ನಾನು ಮಹಿಳಾ ಮಂಡಳ ಉಳ್ಳಾಲ ತಾಲೂಕು ಮಹಿಳಾ ಮಂಡಳ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಒಕ್ಕೂಟದ ಪರವಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹೊಸ ಅಧ್ಯಕ್ಷರು ದೇವಕಿ ಆರ್ ಉಲ್ಲಾಲ, ಪ್ರಧಾನ ಕಾರ್ಯದರ್ಶಿ ದಾಕ್ಷಾಯಿನಿ ಎಸ್.ಜೆ, ಉಪಾಧ್ಯಕ್ಷರು ಸ್ವಪ್ನ ಹರೀಶ್, ಕೋಶಾಧಿಕಾರಿ ಶಶಿಕಾಂತಿ ಉಲ್ಲಾಲ, ಶಶಿಕಲಾ, ಸಾಂಸ್ಕೃತಿಕ ಕಾರ್ಯದರ್ಶಿ ಜಸಿಂತಾ ಮೆಂಡೋನ್ಸಾ, ಕ್ರೀಡಾ ಕಾರ್ಯದರ್ಶಿ ಪ್ರೇಮ ಮುಗ್ಗಪ್ಪ, ಕಾರ್ಯಕಾರಿ ಸಮಿತಿ ಸದಸ್ಯರು ಶಶಿಕಲಾ ಗಟ್ಟಿ ಕುತ್ತಾರ್, ಸಂಘಟನಾ ಕಾರ್ಯದರ್ಶಿ ಜಿನಾಬ್, ಲತಾ ತಲಪಾಡಿ, ಹೇಮಾ ಅಶೋಕ್ ಸುದ್ದಿಗೋಷ್ಠಿಡು ಒಟ್ಟಿಗೆ ಇದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಮಂಜನಾಡಿ ನಾಟಕಲ್ ಪರಿಸರದ ಉರುಮನೆಡು ಕರಿ 1 ವರ್ಷದಿಂದ ಕಾರ್ಯಾಚರಿಸ ಹೊಂದಿತ್ತಿನ ಆಲಿಫ್ ಆಂಗ್ಲ ಮಾಧ್ಯಮ ಶಾಲೆಡು ಈ ವರ್ಷ ನರ್ಸರಿ ಹಿಡಿದು 6ನೇ ತರಗತಿ ಮುಟ್ಟ 200 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವುದಿಲ್ಲರೆ ಬಂಡದು ಸಂಸ್ಥದ ಅಧ್ಯಕ್ಷರು MB ಮೊಹಮ್ಮದ್ ಹುಸೇನ್ ತಿಳಿಪಾದರು. ನಾಟಕಲ್ ಉರುಮಣೆ ಪರಿಸರಡು ಕರಿ 1 ವರ್ಷಡು ಎಡ್ಡೆ ಶಿಕ್ಷಣ ಸಂಸ್ಥೆಯಾದ ಬುಲೆಯಿನ ಆಲಿಫಾ ಆಂಗ್ಲ ಮಾಧ್ಯಮ ಶಾಲೆಡು ಇತ್ತೆ ನರ್ಸರಿ ಹಿಡಿದು 6ನೇ ತರಗತಿ ಮುಟ್ಟ 200 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವುದಿಲ್ಲರು. ದುಂಬುದ ಶೈಕ್ಷಣಿಕ ವರ್ಷಗ 8ನೇ ತರಗತಿ ಮುಟ್ಟ ಶಿಕ್ಷಣದ ವ್ಯವಸ್ಥೆ ಮಾತದಿದ್ದದು ಪ್ರವೇಶಾತಿ ಶುರು ಆತಲು. ಜೋಕ್ಲೆಗ್ ಅರ್ಥ ಆಪನ ರೀತಿಡು ಶಿಕ್ಷಣ ಬೋಧನೆ ಮಲ್ಪುನ ಶಿಕ್ಷಕರ್ನ ವ್ಯವಸ್ಥೆ ಉಂಟು. ಪ್ರತಿ ವಿಷಯಗೂ ಒರಿ ಶಿಕ್ಷಕಲಕ ಒಟ್ಟು 22 ಜನ ಶಿಕ್ಷಕರು ಉಳ್ಳೇರು. ಪೂರ್ತಿ ಹವಾನಿಯಂತ್ರಿತ ನರ್ಸರಿ ಒಳಾಂಗಣ ಹೊರಾಂಗಣಡು ಬೇತೆ ಬೇತೆ ಆಟಪಾಠ ಚಟುವಟಿಕೆ ಜೋಕ್ಲೆನ ವ್ಯಕ್ತಿತ್ವನ ಬುಲಿಪಾವನ ರೀತಿದ ಶಿಕ್ಷಣ ವ್ಯವಸ್ಥೆ ಮತದ ಪಂಡದು ಆಲಿಫಾ ಶಿಕ್ಷಣ ಸಂಸ್ಥೆದ ಅಧ್ಯಕ್ಷರು MB ಮೊಹಮ್ಮದ್ ಹುಸೇನ್ ತಿಳಿಪಾದರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಅಲಿಫ್ ಪಬ್ಲಿಕ್ ಸ್ಕೂಲ್ ಉರ್ಮಣ ನಾಟಕ ಈ ಒಂದು ಸಂಸ್ಥೆ ಸ್ಟಾರ್ಟ್ ಆಗಿ ಅಲ್ಹಮ್ದುಲಿಲ್ಲಾ 1 ಇಯರ್ ಆಗ್ತಾ ಬಂದಿದೆ. ಇನ್ಶಾಅಲ್ಲಾ ಇದರಲ್ಲಿ ನಮ್ಮ ಉದ್ದೇಶ ಏನಿದ್ರೆ ನಮ್ಮ ನೆಕ್ಸ್ಟ್ ಬರುವ ತಲೆಮಾರವನ್ನು ಒಂದು ಒಳ್ಳೆ ದಾರಿಯಲ್ಲಿ ಮಕ್ಕಳನ್ನು ತರಬೇಕಂತಂದು ತುಂಬ ಒಂದು ಪ್ಲ್ಯಾನಿಂಗ್ ಇಟ್ಟು ನಾವು ಈ ಸ್ಕೂಲ್ ಮಾಡಿದ್ದು. ಇನ್ಶಾಅಲ್ಲಾ ಅದೇ ಥರ ಆ ಮಕ್ಕಳಲ್ಲಿ ಇರುವ ಟ್ಯಾಲೆಂಟ್ ತುಂಬ ಇದೆ, ಅದನ್ನೆಲ್ಲ ಹೊರಗೆ ತರಬೇಕು. ಅದೇ ಥರ ನಾವು ಕರಾಟೆಯಲ್ಲಿ ಆಗಲಿ ವಾಲಿಬಾಲ್ ಕ್ರಿಕೆಟ್ ಎಲ್ಲ ವಿಷಯದಲ್ಲಿ ಅವರನ್ನು ಹೊರಗೆ ತರಬೇಕಂತ ನಮ್ಮೊಂದು ಪ್ರಯತ್ನ ಇದೆ. ಅಲ್ಹಮ್ದುಲಿಲ್ಲಾ ಇನ್ಶಾಅಲ್ಲಾ ಅದೇ ಪ್ರಯತ್ನದಿಂದ ಈ ವರ್ಷ ನಮ್ಮದು ಒಳ್ಳೆ ಒಂದು ರೋಟಲ್ಲಿ ಸಾಗಿದೆ. ನೆಕ್ಸ್ಟ್ ಇನ್ಶಾಅಲ್ಲಾ ಇದಕ್ಕಿಂತ ಮಿಗಿಲಾಗಿ ಒಳ್ಳೆಯ ಒಂದು ಡೆವಲಪ್ಮೆಂಟ್ ತರ್ತೇವೆ. ನಮ್ಮೊಂದು ಛಲ ಹಿಡಿದು ನಾವು ಓಡಾಡ್ತಾ ಇದ್ದೇವೆ. ಅದು ಮಕ್ಕಳು ಕಲಿಯುವ ವಿಷಯದಲ್ಲೂ ಅವರ ಇರುವ ಟ್ಯಾಲೆಂಟ್ ವಿಷಯದಲ್ಲೂ ಎರಡೂ ಒಳ್ಳೆಯ ಒಂದು ಲೆವೆಲ್ಗೆ ಅವರನ್ನು ಹೊರಗೆ ನಾವು ತರ್ತೇವೆ ಅಂತ ಇನ್ಶಾಅಲ್ಲಾ ತೀರ್ಮಾನ ಮಾಡಿದ್ದೇವೆ. ಅದೇ ಥರ ನಮ್ಮ ಅಡ್ಮಿಷನ್ ಓಪನ್ ಆಗಿದೆ. ನರ್ಸರಿ ಟು UKG ಅವರಿಗೆ ಆ ಕ್ಲಾಸ್ ಫೆಸಿಲಿಟೀಸ್ AC, ಅದೇ ಥರ ಅವರಿಗೆ ಇಂಡೋರ್ ಔಟ್ಡೋರ್ ಎಲ್ಲ ಗೇಮ್ಸು ಎಲ್ಲ ಸೆಟಪ್ ಅವರಿಗೆ ಸ್ಪೆಷಲ್ ಆಗಿದೆ. ಅದೇ ಥರ 1-8 ತನಕ ನಮ್ಮ ನೆಕ್ಸ್ಟ್ ಇಯರ್ ಕ್ಲಾಸ್ ಉಂಟು. 1-8 ತನಕ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಇನ್ಶಾಅಲ್ಲಾ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ತಂಗಿ ಶಾಲದ ಬಗೆಟ್ ಶಿಕ್ಷಕರ್ನ ಕಲಿಕೆದ ಬಗೆಟ್ ಶಾಲಾಡಳಿತ ವ್ಯವಸ್ಥೆದ ಬಗೆಟ್ ಜೋಕ್ಲಿನ ಬಾಯಿರ್ದೆ ತೆರೆಯೋನ್ಗ. I have studied more in school and Arabic education. The teachers are preparing more for our exams and they are extra caring for the dull students as they make the tuition and they make extra study as special classes, and we have many facilities over here like sports. In sports we have football, coco, basketball, we have throw ball and kindergarten, kids park. We have many facilities in this school, and Arabic sirs look after Arabic education for students to study, and they give us Quran
to read, and the school education, the teachers are very well, they are good in teaching, and we have many facilities here. We have lots of facilities here. I have studied a lot in Arabic and school education. Alif Public School has lots of opportunities and lots of facilities given by our chairman sir. We have lots of opportunities like chairman sir provided us a ground with so many games like coco field, basketball, playing park for kids, and throwball court and football, etc. everything. And this school I have studied well in English in school studies as well as Arabic. Teachers are doing as much as they can. They are trying very well. For the dull students, and they're well preparing for their examination, and we have lots of opportunities in this school. And I have studied a lot in Arabic, like spoken Arabic and Islamic studies, meaning reading Quran and meaning with the Quran. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾಪರಮೇಶ್ವರ ಕ್ಷೇತ್ರಡ್ 83ನೇ ದಿನ ಐತಾರ ಬಯ್ಯಾಗ ಚಿಲಿಂಬಿ ಉರುವ ಶ್ರೀ ಪಾಂಡುರಂಗ ಭಜನಾ ಮಂದಿರದ ಭಕ್ತ ವೃಂದದಗಳು 83ನೇ ದಿನದ ಸಂಧ್ಯಾ ಭಜನಾ ಸೇವೆಯನ್ನು ನಡಪಾದು ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ 83ನೇ ದಿನದ ಸಂಧ್ಯಾ ಭಜನೋತ್ಸವ ಐತಾರ ಬಯ್ಯಾಗ ನಡೆತಂಡು. ಕುಡ್ಲದ ಶ್ರೀಮತಿ ಭಾಗೀರಥಿ ಬೊಕ್ಕ ಜಯರಾಮ್ ಶೆಟ್ಟಿ, ಕುಡ್ಲದ ಶ್ರೀಮತಿ ಕವಿತಾ ಬೊಕ್ಕ ಕಿಶೋರ್ ಶೆಟ್ಟಿ, ಶ್ರೀಮತಿ ಪ್ರತೀಕ್ಷಾ ಬೊಕ್ಕ ಸುನೀಲ್ ಶೆಟ್ಟಿ ಜಪ್ಪಿನಮೊಗರು, ಶ್ರೀಮತಿ ಅನಿತಾ ಬೊಕ್ಕ ಸತೀಶ್ ಶೆಟ್ಟಿ ಕುಂಪಲ, ಶ್ರೀಮತಿ ಶಕೀಲಾ ಬೊಕ್ಕ ವಿನೋದ್ ಶೆಟ್ಟಿ ಕುಂಪಲ, ಶ್ರೀಮತಿ ಶಿಲ್ಪಾ ಬೊಕ್ಕ ನವೀನ್ ಶೆಟ್ಟಿ ಅಳಿಕೆ, ನಿಸರ್ಗದ ಶ್ರೀಮತಿ ರಂಜಿತಾ ಬೊಕ್ಕ ಪುರುಷೋತ್ತಮ ಶೆಟ್ಟಿ, ಮಾಸ್ಟರ್ ರೇಯಾನ್ಸ್, ನಿಸರ್ಗದ ಶ್ರೀಮತಿ ರೇಖಾ ಬೊಕ್ಕ ಗಣೇಶ್, ಉಳ್ಳಾಲದ ಶ್ರೀಮತಿ ಯಶಸ್ವಿನಿ ಬೊಕ್ಕ ಚಂದ್ರಹಾಸ, ಕುಮಾರಿ ಸಾನ್ವಿ, ಕುಂಪಲ ಚೇತನ್ ನಗರದ ಶ್ರೀಮತಿ ವರಲಕ್ಷ್ಮಿ ಬೊಕ್ಕ ಪುನೀತ್, ಕುಮಾರಿ ಹೃದಯ ತುಡರ್ ಬೆಳಗಾದ 83ನೇ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯಿರು.
ಸರ್ವಕಾರ್ಯೇಷು ಸರ್ವದಾ ಗಣಪತಿಯನ್ನ ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ ಗಣಪತಿಯನ್ನ ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ ಗಂಭೀರ ಗಣಪತಿಯನ್ನ ಪಾಲಿಸೋ ಪಾರ್ವತಿ ಚಿಲಿಂಬಿ ಉರ್ವ ಶ್ರೀ ಪಾಂಡುರಂಗ ಭಜನ ಮಂದಿರದ ಭಕ್ತವೃಂದಗಳು 83ನೇ ದಿನದ ಸಂಧ್ಯಾ ಭಜನ ಸೇವೆಯನ್ನು ನಡೆಪಾದ ಕೊರಿಯರು.
ಸುದ್ದಿಗೊಂಚಲಿಗೆ ಸ್ವಾಗತ. ಪಿಲಾರ್ ಲಕ್ಷ್ಮೀಗುಡ್ಡೆ ಶ್ರೀ ನಾಗಬ್ರಹ್ಮ ಕ್ಷೇತ್ರದ 15ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದ ಅಂಗವಾದ ಐತಾರ ಅಟ್ಟನೆ ಮಲ್ತಿನ ಧಾರ್ಮಿಕ ಸಭೆಲೆಸಿಗೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿ ಕೆ ಲಕ್ಷ್ಮೀನಾರಾಯಣ ಅಸರಣ್ಯರು ಉದಿಪನದ ಚಾಲನೆ ಕೊರಿಯರು. ಪಿಲಾರು ಲಕ್ಷ್ಮೀಗುಡ್ಡೆ ಶ್ರೀ ನಾಗಬ್ರಹ್ಮ ಕ್ಷೇತ್ರದ 15ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದ ಸಂಭ್ರಮಲು ಐತಾರ್ ನಡೆತಲು ಕಾಂಡ ಕಲಶಾಭಿಷೇಕ ನಾಗತಂಬಿಲ ಆಶ್ಲೇಷ ಬಲಿ ನಡೆತಲು ರಾತ್ರಿ ಡಾಟನ ಮಲ್ತಿನ ಸಭೆಲೆಸ್ಟು ಪಾಲ್ಪಡೆಯಿನ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರದ ಪ್ರಧಾನ ಅರ್ಚಕರು ವೇದಮೂರ್ತಿ ಕೆ ಲಕ್ಷ್ಮೀನಾರಾಯಣ ಅಸರಣ್ಯರು ತುಡರ್ ಬೆಳಗಾದ ಸಭೆಲೇಸಿಗು ಚಾಲನೆ ಕೊರ್ದು ದೇವರ್ಕೊರ್ನ ಸಂಪತ್ತನ್ನು ಸದ್ಭಾವನೆಗಾದ ವಿನಿಯೋಗಿಸಾಂಡ ಮಾತ್ರ ತಂಕ್ಲೆಗ್ ಜೀವನಡು ಸುಖ ತಿಕ್ಕೊಂಡು ಪಂಡದು ಆಶೀರ್ವಚನದ ಪಾತ್ರ ಪಂಡೇರು. ಹಚ್ಚೋಣ ದೀಪ ಒಂದೇ ಪಾತೆರೊಂಡು ಕತ್ತಲೆಯಿಂದ ಬೆಳಕಿಗೆ ಅನಿಟ್ಟಿಡೆ ದೀಪ ಪ್ರಜ್ವಲನ ಮಂತೊಂದು ತುಡರ ಅರಲ್ಪವದಲ್ಲಿ ರಸಣ್ಣರು ಅಂಚನೆ ದೇವರ ಒಟ್ಟಿಗೂ ಏಪಲ್ಲ ಬ್ರಹ್ಮ ನಾಗ ಸಾನ್ನಿಧ್ಯದ ಕೈತಲು ಬ್ರಹ್ಮಸ್ಥಾನ ಪುಡಿಗೆ ಬ್ರಹ್ಮ ಸಾನ್ನಿಧ್ಯ ಪುಡಿಗೆ ಅಂಚ ವಿಶೇಷವಾದ ನಾಗ ಬ್ರಹ್ಮ ಸಾನ್ನಿಧ್ಯ ಅಂದೆ ಅಂಚ ಮಹಾದೇವರ ಚಿಂತನೆ ಮಲ್ಪಡಲ ಸರ್ಪಾಭರಣ ಭೂಷಿತ ಸಂಪ್ರದಾಯ ಉಂಟು. ಸರ್ಪಾಭರಣ ಇತ್ತನಾಯ ನಾಗೇದಿಗೆ ಇಟ್ಟು ಮಾತೆಲ್ಲ ಹೆಚ್ಚಿ ನಮ್ಮ ಚಿಂತನೆ ಮಲ್ಪಡಿತ ಧಾರವಣ್ಣ ನಮ್ಮ ಹಿರಿಯರ ಮಕ್ಕಳು ನಂಗೆ ಎಡ್ಡನ್ನ ತಾರಿ ಹೊಡೆದಿರಿ ಮನುಷ್ಯ ಧರ್ಮಿಷ್ಠ ಆಯ್ತು ಸಹೃದಯ ಆಯ್ತು ಸಮಾಜಡು ಎಂಚ ಬದುಕುಡು ಬಡ್ಬಿಡಕ್ಕೆ ಅಂಚಿತ್ತೊಂಜಿ ಲಾಯ್ಕದೊಂಜಿ ಧರ್ಮನ ನಂಗೆ ತೊಯ್ಪಾದ ಗೊತ್ತೇನೆ. ಧರ್ಮದ ಅಡಿಟಿ ಆ ಧರ್ಮದ ಚಿಂತನೆಯನ್ನು ಮಲ್ತೊಂದು ಧರ್ಮದ ಮುಖಾಂತರ ನಮ್ಮ ಕರ್ತವ್ಯವನ್ನು ಮಲ್ತೊಂದು ಬತ್ತಂಡ ಆ ಧರ್ಮೋ ರಕ್ಷತೆ ರಕ್ಷಿತ ನಮ್ಮನ್ನು ದೇವರ ರಕ್ಷಣೆ ಮಲ್ಪಿರಿ ಒಂಜಿ ವಿಶೇಷ ನಂಬಿಕೆ ಬಿಟ್ಟೊಳಗೆ ಆ ನಂಬಿಕೆಗೋಸ್ಕರ ಆ ನಂಬಿಕೆ ಬರಗೋಸ್ಕರ ಇಚಿತ್ತ ಮಸ್ತ್ ದೇವರ ಪೂಜೆ ಪುರಸ್ಕಾರ ಪುರಾಣ ಪ್ರವಚನ ಐಕ್ಯ ಧಾರ್ಮಿಕ ಕಥೆಗಳು ಇಂಚಿತ್ತಿನ ಪೂರ್ವ ನಮ್ಮ ಕೇಂದ್ರ ಆ ಮುಖೇನ ನಮ್ಮ ಮನಸ್ಸಲ್ಲಿ ದೇವರ ಭಯವೇ ಜ್ಞಾನದ ಮೂಲ ಪಡಲ್ಕ ದೇವರು ಉಳ್ಳೇರು ನಮ್ಮ ತಪ್ಪು ಒಪ್ಪನ್ನು ತೂಪಿಂಚಿತಿ ಮಹಾಶಕ್ತಿ ದೇವೇರು ಕಣ್ಣಿಗೆ ತೋಜಂದಿ ಆ ದೇವೇರು ನಮ್ಮನ್ನು ನಿರಂತರವಾದ 24 ಗಂಟೆಲ ದಿನಕ್ಕೆ 24 ಗಂಟೆಲ ನಮ್ಮ ನಿರಂತರವಾದ ಕಾಪಾಡಾರ ಆ ದೇವರಿಂದ ಬಹುಶಃ ನಮ್ಮ ಚಿಂತನೆ ಮಲ್ಪಡು ಕಣ್ಣಿಗೆ ತೋಜನ ವಿಶೇಷ ಶಕ್ತಿ ಬೇತೆ ಖಂಡಿತ ಉಂಟು. ದೇರಳಕಟ್ಟೆ ಎನಪೋಯ ಪರಿಗಣಿತ ವಿಶ್ವವಿದ್ಯಾಲಯದ ಡೀನ್ ಡಾಕ್ಟರ್ ಅಶ್ವಿನ್ ದತ್ ಲೇಸ್ತ ಗುರ್ಕಾರ್ನ ವಹಿಸಿದ ನಮ್ಮ ದೇವರಡ ಧನ್ಯತಾ ಭಾವಡಿಕೆಯಿಂದ ದೇವರು ಒಲ್ಪ ಏಪ ಕೊರಡ ಅವೇನು ಅನುಗ್ರಹಿಸಾವರು ಪಂಡ ತೆರಿಪಾಯರು. ನಾವು ದೇವಸ್ಥಾನಕ್ಕೆ ದೇವರ ಕ್ಷೇತ್ರಗಳಿಗೆ ಏನಕ್ಕೆ ಹೋಗ್ತೀವಿ? ಅದು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀರಾ. ಏನಕ್ಕೆ ನಾವು ದೇವರ ಹತ್ರಕ್ಕೆ ಹೋಗ್ತೀವಿ ಅಂದರೆ ಧನ್ಯತಾ ಭಾವದಿಂದ. ನಾವು ಮನುಷ್ಯರಾಗಿ ಹುಟ್ಟಿರೋದಂತೆ ನಮ್ಮ ಪುಣ್ಯ. ಈ ಜನ್ಮದಲ್ಲಿ ನಾವು ಸತ್ಕಾರ್ಯಗಳನ್ನು ಮಾಡಿ ಧರ್ಮದ ರೀತಿಯಲ್ಲಿ ನಾವು ನಡೆದುಕೊಂಡ್ರೆ ದೇವರು ನಮಗೆ ಏನು ಕೊಡಬೇಕು, ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದು ದೇವರಿಗೆ ಚೆನ್ನಾಗಿ ಗೊತ್ತು. ಆ ಮಾರ್ಗದಲ್ಲಿ ನಡೆಯುವಂಥದ್ದೇ ನಮ್ಮ ಕಾರ್ಯ. ನಮ್ಮಿಂದ ದೇವರಿಗೆ ಸೇವೆ ಯಾವಾಗಲೂ ನಡೀತಾ ಇರಲಿ ಅನ್ನೋ ಒಂದು ಧನ್ಯತಾ ಭಾವದಿಂದ ನಾವು ಹೋದರೆ ನಮ್ಮ ಎಲ್ಲ ಆಸೆಗಳನ್ನು ಯಾವಾಗ ಕೊಡಬೇಕು ಅನ್ನೋದು ದೇವರಿಗೆ ಚೆನ್ನಾಗಿ ಗೊತ್ತು. 15 ವರ್ಷಗಳಿಂದ ಈ ನಾಗಬ್ರಹ್ಮ ಕ್ಷೇತ್ರದಲ್ಲಿ ತಾವು ಎಲ್ಲರೂ ಇಷ್ಟು ಚೆನ್ನಾಗಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ದೇವತಾ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಾ. ಅದರಲ್ಲೂ ಎಲ್ಲ ಧರ್ಮದವರನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ನಡೀತಾ ಇದೆ. ತುಂಬ ಸಂತೋಷವಾದಂಥ ವಿಷಯ. ಆ ಭಗವಂತ ನಮಗೆಲ್ಲ ಒಳ್ಳೆ ದಾರಿಯನ್ನು ಕೊಟ್ಟು ನಮ್ಮನ್ನೆಲ್ಲರನ್ನು ಕಾಪಾಡಲಿ ಅಂತ ಹೇಳಿ ಪಾನೀರ್ ಮರ್ಸಿಯಮ್ಮ ದೇವಾಲಯದ ಪ್ರಧಾನ ಧರ್ಮಗುರುಗಳು ವಂದನೀಯ ಫಾದರ್ ವಿಕ್ಟರ್ ಡಿಮೆಲ್ಲೋ ಆಶೀರ್ವಚನದ ಪಾತ್ರ ಪಂಡೇರು. ಪಿಲಾರ್ ಲಕ್ಷ್ಮೀಗುಡ್ಡೆ ಶ್ರೀ ನಾಗಬ್ರಹ್ಮ ಕ್ಷೇತ್ರದ ಅಧ್ಯಕ್ಷರು ಜಗದೀಶ್ ಎಲ್, ಕಾರ್ಯದರ್ಶಿ ಚಂದ್ರಹಾಸ್ ಪಿಲಾರ್, ಕೋಶಾಧಿಕಾರಿ ಲೋಕೇಶ್ ಶೆಟ್ಟಿ, ಮಹಿಳಾ ಸೇವಾ ಸಮಿತಿ ಅಧ್ಯಕ್ಷರು ಸೌಮ್ಯ ಎಸ್ ಪಿಲಾರ್, ಕಾರ್ಯದರ್ಶಿ ಸೌಮ್ಯ ಮನೋಹರ್ ಇಂಚಿತ್ತಿ ಪ್ರಮುಖರು ಲೇಸಗದ್ದಿಗಿಡಿದ್ದರು. ಪ್ರಮೀಳಾ, ದೀಪಿಕಾ, ಅರುಣ, ಭವ್ಯ ಪ್ರಾರ್ಥನೆ ಪಂಡೇರು. ಪಿಲಾರು ಲಕ್ಷ್ಮೀಗುಡ್ಡೆ ಶ್ರೀ ನಾಗಬ್ರಹ್ಮ ಕ್ಷೇತ್ರದ ಕಾರ್ಯಾಧ್ಯಕ್ಷರು ಸಂಜೀವ ಪಿಲಾರ್ ಸಭೆ ನೆತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು. ನಮ್ಮ ನಾಗಬ್ರಹ್ಮ ಕ್ಷೇತ್ರ ಸಮಿತಿದ ಜಾಗೆ ಒಂಜಿ ಗುಡ್ಡೆ ಆದಿತ್ತಂಡು ಒಂಜಿ ನಮ್ಮ ಹಿಂದೂ ಜನಗಳ ಜಾಗ ಇತ್ತಂಡ ಇನ್ನು ಆಸ್ಪತ್ರೆ ಕಟ್ಟಾರೆ ಏನೊಪ್ಪ ಸಂಸದ ಅಧ್ಯಕ್ಷರು ಅಬ್ದುಲ್ ಕುಂಜಿ ಒಂಜಿ 3 ಎಕರೆ ಜಾಗೇನು ಸುಮಾರು 10-15 ವರ್ಷಕ್ಕೂ ತುಂಬಾರು ಖರೀದಿ ಮಾಡ್ತಾರೆ.
ಆ ಸಂದರ್ಭಡು ಬೇಲೆ ಪ್ರಾರಂಭ ಮಲ್ಪನಾಗ 2-3 JCP ಲೆವೆಲ್ ಮಂತದ್ದು ಆಸ್ಪತ್ರೆ ಹಾಸ್ಟೆಲ್ ಕಟ್ಟೋಡು ಒಂದು ಮಲ್ಪನಾಗ ಆ ಸಂದರ್ಭಡು JCP ಬೇಲೆ ಮಂತಂದು ಮಣದನಿ ಕಾಂಡೆ JCP ಇದು ಕಾಂಡೆ ಬತ್ತ ವಾಪಸ್ ರಾತ್ರಿ JCP ಇದು ಕಾಂಡೆ ಡ್ರೈವರ್ ಬೇಲೆಗೆ ಬಂದಾಗ ಬಹುಶಃ ಈ ಕತೆ ಒಂದು 5 ವರ್ಷ 100 ವರ್ಷದ ದುಂಬುದತ್ತು ಏನೊಂದು 14 ವರ್ಷದ ಕಾಲಘಟ್ಟದ ಕಾರ್ಯಕ್ರಮವನ್ನು ಪನೊಂದು ಕಾಂಡೆ ಡ್ರೈವರ್ ಬರ್ತು ತೂಪೇರು ಸ್ಟೇರಿಂಗ್ JCP ಟಯರ್ ಡ್ರೈವರ್ನ ಸೀಟ್ ಒಂಜಾತ್ ನಾಗರಾವಲು ಕಾಂಡೆ ಪ್ರತ್ಯಕ್ಷ ಅಪಗಲ್ಪ ಎನ್ನ ಆತ್ಮೀಯರು ನಾರಾಯಣ ಭಟ್ರು ಇಂಜಿನಿಯರ್ ಆದಿತ್ತೇರು ಆರು ಕೂಡಲೇ ಎಂಕ ಫೋನ್ ಮಲ್ತೇರು ಸಂಜೆರಿ ಎಂಗೊಂಚೂರು ಪರಿಚಯ ಆಯ್ತು ನಾರಡ ಇದಿದ್ದು ಬರೋ ಎಂಕಲ್ ಈ ಪಾತೇರು ರೆಂಡು ದಾನಿ ವಿಷಯ ಇಂಚ ಅಂತ ಪಾತೇರ್ನಾಗ ಏನಾರು ಕುಶಾಲ್ ಪಂಡೆ ಎಂಕಲ್ ದಾನಿ ಹುಚ್ಚು ಬತ್ತು ನಕ್ಲ ಭಟ್ರೆ ಎಂಗ್ಲಿದ್ದು ಆದ ಗೊತ್ತು ನೈತವೆ ಅಂಚತ್ತು 2 ಪಾತೇರ್ಗ ಬಂದಾಗ ಎಂಕಲ್ ಅರಣ ಗೌರವದ ವ್ಯಕ್ತಿ ಪಾತೇರ್ನಾಗ ಆರು ಮಂದಿ ಪೇರು ಇಂಚಿನೊಂಜಿ ಕಾರ್ಯಕ್ರಮ ಅನಾಗ ಎಂಕಲ್ನ ಚೇರ್ಮನ್ ಪನ್ ಪೇರು ಐಕ ಇಂಚಿನ ಮತ ಬೋರ್ಡು 2 ಪಾತೇರೋಡು ಬಂದಾಗ ಯಾರನ್ನ ನಾರಾಯಣ ಭಟ್ರಲ್ಲ ಸುಬ್ರಹ್ಮಣ್ಯದ ವಸಂತೇರು ಏನಪ್ಪ ಸಂಸದಾರು ಸುಬ್ರಹ್ಮಣ್ಯದ ಪ್ರಧಾನ ಅರ್ಚಕರಾದಿತ್ತನ ಜೋಗಿತೇರಡ ಪೋನಗ ಜೋಗಿತೇರ ಆ ಜಾಗೆಗೆ ಬರ್ತದೆ ಆ ಪೊರ್ತುಡು ಬಾರಿ ಮೌಲ್ಯಗೂ ದತ್ತೊನ್ನ ಜಾಗೆ ಒಂಜಿ 3 ಲಕ್ಷ ರೂಪಾಯಿದ ರೇಟ್ ಒಂಜಿ ಸೆನ್ಸ್ನ ಜಾಗೆದ ತಂದಿರು 10 ಸೆನ್ಸ್ನು ಉಚಿತವಾದ ನಾಗಬ್ರಹ್ಮ ಕ್ಷೇತ್ರಕ್ಕೆ ಧರ್ಮವಾದ ಕೊರ್ತನ ಒಂಜಿ ವ್ಯಕ್ತಿ ಇತ್ತಂಡ ಏನಪ್ಪ ಅಬ್ದುಲ್ ಕುಂಜಿನ ಬಂಡೆಗೆ ಬಾರಿ ಖುಷಿ ಆಪುಂಡು ಗೌರವ ಆಪುಂಡು. ಸುರೇಶ್ ಆಚಾರ್ಯ ಸಭೆ ಸ್ಥಾರಕ್ಕೆ ಮಂತೇರು ಮಹಿಳಾ ಸೇವಾ ಸಮಿತಿದ ಕೋಶಾಧಿಕಾರಿ ದೀಪಿಕಾ ದಾಸ್ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ 84ನೇ ದಿನ ಸೋಮವಾರ ಬೈಯಾಗ ಸೋಮೇಶ್ವರ ಶ್ರೀ ರಕ್ತೇಶ್ವರಿ ಭಜನಾ ಮಂಡಳಿದ ಭಕ್ತರ ವೃಂದದಗಳು 84ನೇ ದಿನದ ಸಂಧ್ಯಾ ಭಜನಾ ಸೇವೆಯನ್ನು ನಡಪಾದು ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ 84ನೇ ದಿನದ ಸಂಧ್ಯಾ ಭಜನೋತ್ಸವ ಸೋಮವಾರ ನಡೆತಂಡು. ಕುಂಪಲ ಬಾರ್ದೇದ ಶ್ರೀಮತಿ ವಿದ್ಯಾ ಬೊಕ್ಕ ಉದಯ್ ಕುಮಾರ್ ಕುಮಾರಿ ವರ್ಷ, ಕುಂಪಲ ಕೃಷ್ಣನಗರದ ಶ್ರೀಮತಿ ಸುಶೀಲಾ ಬೊಕ್ಕ SS ನಾಯ್ಕ್ ಬೊಕ್ಕ ಇಲ್ಲದಕ್ಲು, ಶ್ರೀಮತಿ ರಕ್ಷಿತಾ ಬೊಕ್ಕ ಅಶ್ವಥ್ ಕುಜುಮಗದ್ದೆ, ಶ್ರೀಮತಿ ಸುನೀತಾ ಕುಮಾರಿ ಹಂಸಿ ಬಬ್ಬುಕಟ್ಟೆ, ಕುಂಪಲದ ಶ್ರೀಮತಿ ಲತಾ ರಾಮದಾಸ್, ಶ್ರೀಮತಿ ಶರದಿ ಬೊಕ್ಕ ಸಚಿನ್, ಶ್ರೇಯಾಂಕ್ ನಿಸರ್ಗ, ಶ್ರೀಮತಿ ಧನ್ಯ ಬೊಕ್ಕ ವಿನೋದ್, ಕುಮಾರಿ ನಿವೇದಿತಾ, ರಿತುದೇವ್ ನಿಸರ್ಗ, ಶ್ರೀಮತಿ ನಳಿನಿ ಬೊಕ್ಕ ತಾರನಾಥ್ ಕುಂಪಲ ತೊಡರ್ ಬೆಳಗಾದ 84ನೇ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು.
ಸೋಮೇಶ್ವರ ಶ್ರೀ ರಕ್ತೇಶ್ವರಿ ಭಜನಾ ಮಂಡಲದ ಭಕ್ತ ವೃಂದದಗಳು 84ನೇ ದಿನದ ಸಂಧ್ಯಾ ಭಜನ ಸೇವೆಯನ್ನು ನಡಪಾದು ಕೊರಿಯರು. ಮುಖ್ಯದ ಬಂಧುಲೆ ಇಡಕ್ಕೆ ಪೊಸಕೊರಲ್ದ ಇನ್ನಿತ ಸುದ್ದಿ ಗುಂಚಲು ಮುಗಿತು ಅಂದಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಎಪ್ಪಲತ್ತು ಒಂದು ಪ್ಲೇ ಪೊಸಕೊರಲ್ 24/7.